ಮದ್ಯವ್ಯಸನಿಗಳ ಮಕ್ಕಳ ಜಾಗೃತಿ ಸಪ್ತಾಹದ ಅಂಗವಾಗಿ ಅವರ ಬದುಕಿಗೆ ಭರವಸೆ ನೀಡುವ ನೀವೊಬ್ಬಂಟಿಯಲ್ಲ ಎನ್ನುವ ದೃಶ್ಯದ ಮೂಲಕ ಜನಜಾಗೃತಿ ಸಾರುವ ಮರಳು ಶಿಲ್ಪ ರಚನೆ ಮಲ್ಪೆ ಬೀಚ್ನಲ್ಲಿ ನಡೆಯಿತು. ಉಡುಪಿಯ ಡಾಕ್ಟರ್ ಎ.ಬಿ. ಬಾಳಿಗ ಸ್ಮಾರಕ ಆಸ್ಪತ್ರೆಯ ರೋಟರಿ ಕ್ಲಬ್ ಉಡುಪಿ ಮಣಿಪಾಲ ಐಎಂಎ ಉಡುಪಿ ಕರಾವಳಿ ಸಹಯೋಗದಲ್ಲಿ ಆಯೋಜಿಸಿದ ಈ ಮರಳು ಶಿಲ್ಪ ಸುಮಾರು 10 ಅಡಿ ಅಗಲ ಮತ್ತು 4.5 ಅಡಿ ಎತ್ತರವಿದ್ದು ಚೂರಾದ ಮದ್ಯದ ಬಾಟಲಿಯಂತೆ ದುಗ್ಧ-ತಪ್ತ ಮಕ್ಕಳಿಗೆ ಭರವಸೆಯ ಸಾಂತ್ವನ ಹೇಳುವ 2 ಕೈಗಳನ್ನು ಮರಳಿನಲ್ಲಿ ಮೂಡಿಸಲಾಗಿತ್ತು. ಉಡುಪಿ ತಂಡದ ಕಲಾವಿದರಾದ ಹರೀಶ್ ಸಾಘಾ ನೇತೃತ್ವದಲ್ಲಿ ರಾಘವೇಂದ್ರ ಜೈನ್ ನೆರಳಕಟ್ಟೆ ಮರಳು ಶಿಲ್ಪವನ್ನು ನಿರ್ಮಿಸಿದ್ದಾರೆ. ಶಿಲ್ಪವನ್ನು ಮಾನವ ಹಕ್ಕುಗಳ ಹೋರಾಟಗಾರ ರವೀಂದ್ರನಾಥ್ ಶಾನ್ಭೋಗ್ ಉದ್ಘಾಟಿಸಿದರು. ಬಾಳಿಗ ಆಸ್ಪತ್ರೆಯ ಡಾಕ್ಟರ್ ವಿರೂಪಾಕ್ಷ ದೇವರಮನೆ, ರೋಟರಿ ಕ್ಲಬ್ ಉಡುಪಿ ಮಣಿಪಾಲದ ರಾಜವರ್ಮಾಡಿಗ, ಟಿಎಂಎ ಪಾಲಿಟೆಕ್ನಿಕ್ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಓದಿನಲ್ಲಿ ಹಿಂದೆ ಬೀಳೋದು, ಅವರಲ್ಲಿ ಕೀಳರಿಮೆ ಬೆಳೆಸ್ಕೊಳ್ಳೋದು, ಅವರು ಹೆಚ್ಚು ಜನ ಸ್ನೇಹಿತರ ಜೊತೆಗೆ ಬರೆಯೋದಿಲ್ಲ, ಅವರನ್ನು ಬೇಜಾರು ಯಾಕೆ ನನಗೆ ಚಿತ್ರಗಳನ್ನು ಶೇರ್ ಮಾಡಿಕೊಳ್ಳಿ. ಎಲ್ಲರೂ ಸೇರಿ ಸಹಾಯ ಹಸ್ತ ನೀಡಿದರೆ ಜನರಿಗೆ ಈ ಮೆಸೇಜ್ ತಲುಪಲಿಕ್ಕೆ ಸಾಧ್ಯ ಅಂತ. ಮಕ್ಕಳ ಜಾಗೃತಿ ಸಪ್ತಾಹ ಅಂತ ತಂದೆ ತಾಯಿಯಲ್ಲಿ